ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರೋರಾದ್ರೆ ನೀವೇನಾದ್ರೂ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಅದೇ ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಜೆನ್ ಡಿಸೋಜಾ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರುವಂತ ರಿಯಾಲ್ಟರ್ ಇವರು. ನಿಮ್ಗೆ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಏನೇ ಇದ್ರೂ ಅದೆಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ. ಸೊ ಅವರೆಲ್ಲ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಇಟ್ ಔಟ್. Hello everyone. Good morning. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹೌದು, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ನೀವು ನೋಡ್ತಾ ಇದ್ದೀರಾ, ನಾವು ನಮ್ಮ ರೇಯಾನ್ಶ್ದು 8ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಕೆನಡಾ ಬಂದು ಫಸ್ಟ್ ಟೈಮ್ ಒಂದು 4ನೇ ವರ್ಷ ಇತ್ತು ಅವನಿಗೆ. ಆ ಬರ್ಡೇ ಸೆಲೆಬ್ರೇಟ್ ಮಾಡಿದ ವಿಡಿಯೋ ಕೂಡ ಹಾಕಿದ್ವಿ. ಸೊ ಈ ಸರಿ 8ನೇ ವರ್ಷದ ಬರ್ಡೇ. ಸೊ ಈ ವಿಡಿಯೋದು ಒಂದು ಸಣ್ಣ ಗ್ಲಿಮ್ಸ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ಎವ್ರಿ ಇಯರ್ ಶೇರ್ ಮಾಡಿದ್ದೀನಿ ನಾನು. ಸೊ ರೇಯಾನ್ಶ್ 8ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ದ ಈ ವರ್ಷ ಮೇ 4ನೇ ತಾರೀಕಿಗೆ. ಆ್ಯಂಡ್ ನಾವು ಕೆನಡಾ ಬಂದು 5 ವರ್ಷ ಆಯಿತು. ಸೊ ಆ ಒಂದು ಈ ಒಂದು ವಿಡಿಯೋ, ನಮ್ಮ ಈ ಸೆಲೆಬ್ರೇಷನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. Happy birthday. Next. This said you. Nella. I don't think so. I can lift this up. Can you help me lifting this up? Lean forward. Lean forward. No, I'm so bad at this thing. Yeah, you will learn. Yeah? ಅದು ಬ್ಯಾಲೆನ್ಸಿಂಗ್ ಒಂದು ವೆಹಿಕಲ್ ಬರುತ್ತೆ ಆ್ಯಕ್ಚುಲಿ. ಸೊ ಇಟ್ ಗೋಸ್ 7 km/h. ಹೊರಗಡೆ ಹೋದ್ರೆ ನೋಡಿ ಇಲ್ಲಿ ಫೋಟೋ ತೆಗೆದು ಕಳ್ಸೋಣ. ಮ್ಯಾವ್ರಿಕ್. And his name is Maverick. Priyan's best friend name is also Maverick. I'm going to cut it. I'll go about Tall brown one, that's an alpaca, a boy. His name's Espresso. And the white and brown looking at you is mummy goat, and that's a little baby goat. And then on the other side, behind the alpaca, is a mummy sheep, and she has a baby sheep. They're all born this year. And our little bunny rabbit is here, and then fancy pigeons, and the goose. ಹಾಯ್ ಮಾಡಿ ಮಾಡಿ. ಚೆನ್ನಾಗಿದೆ ಅಲ್ಲ? ಅದನ್ನ ಮುಟ್ಟು ಏನಾಗಲ್ಲ. ಸೊ ಇದು ಲಿಯೋನೆಲ್ಸ್ ಫಾರ್ಮ್ ಅಂತ ಇಲ್ಲಿ ರಿಚ್ಮಂಡ್ ಹಿಲ್ ಹತ್ರ ಬರುತ್ತೆ. ಸೊ ನಾವು ಇವತ್ತು ರೇಯಾನ್ಶ್ ಬರ್ಡೇಗೆ ಅವನಿಗೆ ಒಂದು ಪೋನಿ ರೈಡ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರೋದು. ಇಲ್ಲಿ ಆ್ಯಕ್ಚುಲಿ ದೊಡ್ಡ ಈ ಥರ ಹಾರ್ಸ್ ರೈಡಿಂಗ್ ಇರುತ್ತೆ. ಅದು ಚಿಕ್ಕ ಮಕ್ಕಳಿಗೆ ಅಂದರೆ ಈ ಥರ ಪೋನಿಲ್ ರೈಡ್ ಅಂತ ಕೊಡ್ತಾರೆ. ಒಂದು 30 ಮಿನಿಟ್ಸ್ ಆ ಕಡೆ ಎಲ್ಲ ಫುಲ್ ಫಾರ್ಮಲ್ಲಿ ಒಂದು ರೌಂಡ್ ಸುತ್ತ ಕರ್ಕೊಂಡು ಹೋಗ್ತಾರೆ. ಇವಾಗ ಒಂದು ರೌಂಡ್ ಆಗಿ ರೇಯಾನ್ ಸೆಕೆಂಡ್ ರೌಂಡ್ ಹೋಗಿದ್ದಾನೆ. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ. ಈಗ ನಮ್ಗೆ ಇಂಡಿಯಾನಲ್ಲಾದರೆ ಎಲ್ಲ ನಮಗೆ
ಆ ಕಡೆ ನಮ್ಮ ಮನೆ ಪಕ್ಕನೇ ಎಷ್ಟೊಂದು ಪ್ರಾಣಿಗಳು ಸಿಗುತ್ತೆ ನೋಡೋಕ್ಕೆ, ಕುರಿಗಳಾಗಿರ್ಬೋದು, ಗೋಟ್, ಶೀಪ್, ಅದು ಇದೆಲ್ಲನೂ ನಮಗೆ ದನ ಎಲ್ಲ ಸಿಗುತ್ತೆ. ಬಟ್ ಇಲ್ಲೆಲ್ಲ ನಮಗೆ ರೋಡ್ ಸೈಡಲ್ಲಿ ಅದು ಯಾವುದೂ ಸಿಗಲ್ಲ ನೋಡೋಕ್ಕೆ. ಅಂದರೆ ನಮ್ಮ ಮನೆ ಯಾವುದು ಆ ಥರ ಇರಲ್ಲ, ಅದೆಲ್ಲ ಫಾರ್ಮಲ್ಲೇ ಇರೋದಲ್ವಾ. ಸೊ ಈ ಥರ ಒಂದು ಹೋಗಿ ಅಲ್ಲಿ ಹೋಗಿ ಅದನ್ನು ಪೆಟ್ ಮಾಡೋದು ಅಥವಾ ಅದಕ್ಕೆ ತಿನ್ನಕ್ಕೆ ಏನಾದ್ರು ಕೊಡೋದು, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಎಸ್ಪೆಷಲಿ. ಸೊ ರೇಯಾನ್ಸ್ಗೆ ಇವತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅವ್ನು ಫಸ್ಟ್ ಟೈಮ್ ಈ ಥರ ಪೋನಿ ರೈಡ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ. ನೋಡು, ಒಂದನ್ನು ಕರೆದಿದ್ದು ಮೂರು ಬಂದು ನಿಂತ್ಕೊಂಡಿದೆ. ಇವಾಗ ಪಾಪ ಅನ್ನೋದ ರೇಯಾನ್ಸ್. ಹಿಂಗೆ ಮಾಡು, ಪೆಟ್ ಮಾಡೋದನ್ನ, ಪೆಟೆಟ್ ಚಂದ ಮಾಡ್ಬೇಕು ನೋಡಿ. ಹಿಂಗೆ ಮಾಡ್ಬೇಕು, ಏನು ಮಾಡಲ್ಲ ನೋಡಿ, ಲೈಕ್ ದಿಸ್. ಪಾಪ ಅದು ದೇ ಆರ್ ವೆರಿ ನೈಸ್ ಅಲ್ವಾ. ಸೊ ನಮಗೆ ಊರಲ್ಲೆಲ್ಲ ಈ ಗೋಟು, ಚಿಕನ್ನು ಎಲ್ಲ ರೋಡ್ ಸೈಡಲ್ಲಿ ಮನೆ ಪಕ್ಕ ಎಲ್ಲ ನೋಡಕ್ಕೆ ಸಿಗುತ್ತೆ. ಆದರೆ ಇಲ್ಲಿರೋ ಮಕ್ಕಳಿಗೆ ಒಂದು ಅವ್ರ ಮನೇಲೆ ಫಾರ್ಮ್ ಇರಬೇಕು, ಇಲ್ಲ ಈ ಥರ ಬೇರೆಯವ್ರ ಫಾರ್ಮ್ ವಿಸಿಟ್ ಮಾಡಿ ಅದನ್ನೆಲ್ಲ ನೋಡಬೇಕು. ಸೊ ಈ ಜನ ಹತ್ರದಿಂದ ನೋಡೇ ಇರಲಿಲ್ಲ, ಇವಾಗಲೇ ನೋಡ್ತಾ ಇರೋದು. ಇಟ್ಕೊಂಡಿದ ಶೀಪ್ ಅದು ಏನು ಹೇಳ್ರಿ ಅನ್ಸೋದು ಸಿಗಲ್, ನೀನು ಕೈಯೊಳಗೆ ಹಾಕ್ಬೇಕು ಹಂಗೆ. ಅಯ್ಯೋ ಬಿತ್ತು ನೋಡಿ ಹಂಗಿದೆ ಅದು. ರೇಂಜ್ ನೆನಪಿದೆ ಇದು. ಅವತ್ತು ನಾವು ಒಂದ್ಸರಿ ಒಂದು ಝೂಗೆ ಹೋಗಿದ್ವಿ, ಲಯನ್ ಸಫಾರಿಗೆ ಹೋದಾಗ ಇದು ವಿಂಡೋ ಹತ್ರ ಬಂದಿತ್ತು ಕಾರ್ ಇದು ಅಂತ. ಇವನು ಆಳಕ್ಕೆ ಶುರು ಮಾಡಿದ್ದು ಎಷ್ಟು ಅಂದ್ರೆ ಹತ್ತಿನ ಅಲ್ಲಲ್ಲ ಇಲ್ಲಿ ನೋಡಿ ತಿಂತಾ ಇದೆ. ಇವತ್ತು ರೇಯಾನ್ಸ್ ಬರ್ಡೇಗೆ ನಾವು ಫಾರ್ಮ್ ವಿಸಿಟ್ ಮಾಡಿದ್ದು. ರೇಯಾನ್ಸ್ಗೆ ಗಿಫ್ಟ್ ಕೊಡ್ತಾ ಇದೆ ಅದು ಪೀಕಾಕ್. ರೇಯಾನ್ಸ್ಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇದೆ ರೇಯಾನ್ಸ್. ನೋಡ್ದಾ ಓಯ್ ಹಿಂಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇದೆ. ಆ ಥರ ಫುಲ್ ಓಪನ್ ಮಾಡಿ. The chicken is looking at and everybody and saying, "What are you looking at?" And hungry. Who's hungry? ಮಾಡಿದಿದ್ರೆ ಎಷ್ಟು ಚಂದ ಇರ್ತಾ ಇತ್ತು ಅದ್ರದ್ದು ಫೆದರ್ಸ್ ಎಲ್ಲ. ನೋಡಿ ಏನು ಚಂದ ಇದೆ ಅಲ್ಲ ಬಾಬಾ, ಇಟ್ಸ್ ವೆರಿ ಕ್ಯೂಟ್. ಅದು ವೈಟ್ ರೇಂಜ್ ಇದು. ಅಂದ್ರೆ ಇದು ದಿಸ್ ಒನ್ ಇದ್ರದ್ದು ಫೆದರ್ಸ್ ನೋಡು ಫುಲ್ ಗ್ರೀನ್ ಕಲರ್ ಮಾತ್ರ ಇದೆ. ಬಟ್ ಅದ್ರದ್ದು ನೋಡು ಫೆದರ್ಸ್ ಅದರಲ್ಲಿ ವೈಟ್ ಸಹ ಇದೆ ಆಕ್ಚುಲಿ. ಸೊ ವೆನ್ ಇಟ್ ಓಪನ್ಸ್ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಅಲ್ಲ. ವಾಟ್ ಯು ಥಿಂಕ್? ನೋಡಿ ಎಷ್ಟು ಚಂದ ಇದೆ. ಸೊ ಈ ಪೀಕಾಕ್ ಬಗ್ಗೆ ಏನು ಇನ್ಫಾರ್ಮೇಶನ್ ಬರ್ತಿದ್ದಾರೆ ಅದರಲ್ಲಿ ನಮ್ಮ ಹಿಂದೂಯಿಸಮ್ ಬಗ್ಗೆನೂ ಬರೆದಿದ್ದಾರೆ. ಅಸೋಸಿಯೇಟೆಡ್ ವಿತ್ ಸರಸ್ವತಿ, a deity representing benevolence, patience, kindness, compassion and knowledge. ಇಟ್ಕೋ, ಸುಮ್ಮನೆ ಇಟ್ಕೋ ಅಷ್ಟೇ, ತಗೊಳುತ್ತೆ. ನೀನು ಹತ್ರ ಇಟ್ಕೋ ಹಂಗೆ. ಅಷ್ಟೇ ಮುಗೀತು. ಹೆಂಗೆ ಫಸ್ಟ್ ಟೈಮ್ ರೇಯಾನ್ಸ್ ಒಂದು ಆನಿಮಲ್ಗೆ ಫೀಡ್ ಮಾಡ್ತಾ ಇರೋದು. ಊರಲ್ಲಿ ದನಗಳಿಗೆ ಬಾಳೆಹಣ್ಣು ಹಾಕಿದ್ದ ತಿನ್ಸಿದ್ದ ಒಂದ್ಸರಿ ನೀನು, ಅಷ್ಟು ಬಿಟ್ರೆ ಅಲ್ಲಿ ಜನಕ್ಕೆ ಭಯ. ಇದಾಗಿತ್ತು ನಮ್ಮ ಒಂದು ವಿಡಿಯೋ, ಈ ಕೋತಿದು ಬರ್ಡೇ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿ ಆಗಿರಿ. ಟಾಟಾ ಬಾಯ್ ಬಾಯ್. ಫೂ ಅಂದ್ರೆ ಯಾರಿಗೂ ಇವಾಗ ಅಷ್ಟು ಗೊತ್ತಿಲ್ಲ. ಅಲ್ಲಿ ಫೂ ಅಂದ್ರೆ ಅವನು ಫ್ಲೈಂಗ್ ಕಿಸ್ ಕೊಡ್ತಾ ಇರೋದು ಅಷ್ಟೇ. ಅದು ಚಿಕ್ಕಂದಿಂದ ಹೇಳಿ ಹೇಳಿ ಅದೇ ಬಂದ್ಬಿಟ್ಟಿದೆ ಇವಾಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.